ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಪೋಷಣಾ ಅಭಿಯಾನ ಯೋಜನೆಯಡಿ ಪೋಷಣಾ ಪಕ್ವಾಡ ಕಾರ್ಯಕ್ರಮವು ಕಾವೂರಿನಲ್ಲಿರುವ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ನಲ್ಲಿ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಉಪಮೇಯರ್ ಸುಮಂಗಲ ರಾವ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅನಂತರ ಮಾತನಾಡಿದ ಅವರು, ಈಗಿನ ಪರಿಸ್ಥಿತಿಯಲ್ಲಿ ಆಹಾರದಲ್ಲಿ ಬದಲಾವಣೆ ಅಗತ್ಯವಿದೆ. ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನು ಸೇವಿಸಬೇಕು ಅಂತ ಸಲಹೆ ನೀಡಿದರು. ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾದ ಒಂದು ಅರ್ಥ ಅಲ್ಲೇ ಕಂಡು ಎಲ್ಲ ಪೌಷ್ಟಿಕ ಇದರಲ್ಲಿ ಮಾಡಿದ ಒಂದು ರಂಗೋಲಿ, ಅದರಲ್ಲಿ ಎಲ್ಲ ನಮ್ಮ ಕಾಳುಗಳು ಬಹುಶಃ ಈಗಿನವರು ಅದು ಉಪಯೋಗ ನಿಮ್ಮ ಅಂಗನವಾಡಿ ತಿಕ್ಕುವುದನ್ನು ಮನೆಯಲ್ಲಿ ಮಾಡ್ತಾರೆ. ಇಲ್ಲದ್ರೆ ಬಾಕಿ ನಿಮ್ಮ BPL ವರ್ಗದಲ್ಲಿ ತಿಕ್ಕುವವರಿಗೆ ಮಾತ್ರ, ಬಾಕಿಯವರ ಮನೆಯಲ್ಲಿ ಅದು ಬರೋದು ಭಾರಿ ಕಡಿಮೆ ಆಗಿದೆ. ಹೆಚ್ಚಿನ ಮನೆಯಲ್ಲಿ ಉಂಟಲ್ಲ ಈ ಕಾಳುಗಳನ್ನು ಈಗ ಕಾಣಲಿಕ್ಕೆ ಇಲ್ಲ. ನೆನಪಾದಾಗ ಕಡಲೆ ಅಂಗಡಿಯಿಂದ ತರ್ತಾರೆ, ಎಲ್ಲ ಕಡೆ ತರ್ತಾರೆ ತಿಂತಾರೆ. ಹೆಸರು ಕಾಳು, ಹುರುಳಿಕಾಳು, ಕೆಲವು ಮನೆಯಲ್ಲಿ ಹುರುಳಿಕಾಳು ಹೇಳಿದ್ರೆ ಎಂತ ಅಂತ ಗೊತ್ತಿಲ್ಲದ ಜನ. ಅನಂತರ ಕಾವೂರಿನ ಎಜೆ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ಶಬನಾಜ್ ಅವರು ಕದ್ರಿ ವಲಯದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪೋಷಣಾ ಪಕ್ವಾಡ ಕಾರ್ಯಕ್ರಮದ ಉದ್ದೇಶ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರಗಳ ಬಗ್ಗೆ ಮಾಹಿತಿ ನೀಡಿದರು. ಮಳೆಗಾಲದಲ್ಲಿ ಅವರು ನೀರು ಕುಡಿಬಾರ್ದು, ನೀರು ಕೊಡಲೇಬಾರ್ದು, ಆ ಥರದ್ದೇನು ಅದನ್ನು ನಾವು ಸ್ಟಾಪ್ ಮಾಡಬೇಕು ಮ್ಯಾಕ್ಸಿಮಮ್. ಈಗಲೂ ಆ ಕಲ್ಚರ್ ನಡೀತಾ ಇದೆ ಆಯಿತಾ. ಅದೊಂದು ಎಲ್ಲ ಮನೆ ನೀವು ಆಶಾ ವರ್ಗರೊಟ್ಟಿಗೆ ಕೆಲಸ ಮಾಡ್ತೀರಾ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀರಾ. ಇವನ್ ಮನೆಯವರು ಬರ್ತಾರೆ, ಅವ್ರಿಗೆ ಮೊದಲು ಹೇಳಬೇಕು ಅವರು ಆದಷ್ಟು ನೀರು ಕುಡಿಬೇಕು, ಹಾಲು ಕುಡಿಬೇಕು, ಕ್ಯಾಲ್ಸಿಯಂ ತುಂಬ ಇರ್ತದಲ್ಲ ಆ ಥರ ಕುಡಿಬೇಕು, ತರಕಾರಿ ಹೆಚ್ಚು ತಿನ್ನಬೇಕು. ತರಕಾರಿ ಹೆಚ್ಚಿದ್ರೆ ಹಾಲು ಹೆಚ್ಚಾಗುತ್ತೆ, ಮಗು ಒಳ್ಳೆ ಗ್ರೋತ್ ಇರುತ್ತೆ. ರೈಸ್ ಐಟಮ್, ಅಕ್ಕಿ ಈ ಥರ ಐಟಮ್ಗಿಂತ ತರಕಾರಿ ಹೆಚ್ಚು ತಿನ್ನಬೇಕು ಅವರು. ಇದರಲ್ಲಿ ಹಾಕಿರೋ ಫೋಟೋದಲ್ಲಿ ಸ್ವಲ್ಪ ಐಡಿಯಾ ಸಿಗುತ್ತೆ ನಮಗೆ. ಇದೇ ವೇಳೆ ಮಂಗಳೂರು ಪಾಲಿಕೆಯ ಉಪಮೇಯರ್ ಸುಮಂಗಲ ರಾವ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪೋಷಣಾ ಅಭಿಯಾನ ಯೋಜನೆಯ ಸಂಯೋಜಕರಾದ ಮಿಥೇಶ್ ಕುಮಾರ್, ಕದ್ರಿ ವಲಯದ ಮೇಲ್ವಿಚಾರಕಿ ಶ್ರೀಮತಿ ಸಾಕು, ಕಿರಿಯ ಮಹಿಳಾ ಆರೋಗ್ಯದ ಸಂದರ್ಶಕಿ ಪುಷ್ಪಾವತಿ, ಕಿರಿಯ ಮಹಿಳಾ ಆರೋಗ್ಯ ಸಂದರ್ಶಕಿ ನಾಗಮ್ಮ, ಎಜೆ ಆಸ್ಪತ್ರೆಯ ಸೋಷಿಯಲ್ ವರ್ಕರ್ ಪ್ರವೀಣ್ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.